ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ಯಾವುದೇ ಪ್ರಕರಣ ನಮ್ಮಲ್ಲಿ ದಾಖಲಾಗಿಲ್ಲ. ಸೊ ದಾಖಲಾಗದೇ ಇರುವಂಥ ಪ್ರಕರಣದ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಈ ಪ್ರಕರಣದಲ್ಲಿ ಬೇರೆ ಯಾವುದೇ ಸಂತ್ರಸ್ತರು ಅಂದರೆ ಮತ್ತೊಂದು ಆರೋಪ ಇತ್ತು, ಅಲ್ಲಿ ಇದ್ದಂಥ ಇಂಟರ್ನ್ಸ್ ಬೇರೆಯವ್ರಿಗೂ ಕೂಡ ಇದೇ ರೀತಿ ತೊಂದರೆ ಕೊಟ್ಟಿದ್ದಾನೆ ಅಂತಂದು. ಸೊ ಅದನ್ನು ನಮ್ಮ ತನಿಖೆಯಲ್ಲಿ ನಾವು ಹೇಳಿಕೆಗಳನ್ನು ಪಡ್ಕೊಂಡಾಗ ಯಾರೂ ಅದನ್ನು ಪುಷ್ಟೀಕರಿಸೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿಲ್ಲ. ಮತ್ಯಾವುದೋ ಒಂದು ಮತ್ತು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಖಾಸಗಿ ಫೋಟೋಗಳು ವಿಡಿಯೋಗಳು ಹರಿದಾಡ್ತಿದ್ದಾವೆ ಅನ್ನುವಂಥದ್ದು ನಮಗೂ ಕೂಡ ಆ್ಯಸ್ ಎ ರೂಮರ್ ಕೇಳಿ ಬಂದಿದೆ ಅಷ್ಟೇ. ಅದಕ್ಕೆ ಯಾರೂ ಕಂಪ್ಲೇಂಟ್ ಕೊಡುವಂಥದ್ದಾಗಲಿ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ನಮಗೆ ಸಿಕ್ಕಿರುವಂಥದ್ದಾಗಲು ಆಗಿಲ್ಲ. ಇದು ದಾಖಲಾಗದೇ ಇರುವಂಥ ಪ್ರಕರಣದ ಬಗ್ಗೆ ನಾನು ಈಗಲೇ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಥರ ಯಾರಾದರೂ ಸಂತ್ರಸ್ತರಿದ್ದರೆ ಖಂಡಿತ ಬಂದು ನಮಗೆ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಫಿರ್ಯಾದನ್ನು ದಾಖಲು ಮಾಡ್ತೀವಿ. ನಾಳೆ ಜಾಮೀನು ಅರ್ಜಿ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ವಿಚಾರಣೆಗೆ ಅಲ್ಲ, ನಮ್ಮ ತನಿಖಾಧಿಕಾರಿಗೆ ಈಗಾಗಲೇ ನಾವು ಹೇಳಿದ್ವಿ, ಇಮಿಡಿಯೇಟಾಗಿ ಆತನ ತನಿಖೆ ಮಾಡುವಂಥ ಉದ್ದೇಶದಿಂದ ನಮಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ. ಯಾಕಂದರೆ ಸಂತ್ರಸ್ತ ಯುವತಿ ಇನ್ನೂ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾಳೆ. ಅದರಲ್ಲಿ ಸಾಕಷ್ಟು ದಾಖಲೆಗಳನ್ನು ಮತ್ತು ಕೆಲವು ನಂದು ಸೈನ್ ಮಾಡಿಸ್ಕೊಂಡಿದ್ರು, ಫಿಂಗರ್ ಪ್ರಿಂಟ್ ತೊಗೊಂಡಿದ್ರು, ಈ ಥರದ್ದೆಲ್ಲ ಕೆಲವು ಆರೋಪಗಳು ಮಾಡ್ತಾರೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ನಮಗೆ ಆರೋಪಿಯ ಕಸ್ಟಡಿ ಬೇಕಾಗುತ್ತೆ. ಹಾಗಾಗಿ ನಾವು ಪೊಲೀಸ್ ಕಸ್ಟಡಿ ತೊಗೊಳಲಿಕ್ಕೆ ಮನವಿ ಮಾಡಲಿದ್ದೇವೆ. ಈಗಷ್ಟೇ ನನಗೆ ತಿಳಿದಿದ್ದು ಆರೋಪಿ ತನ್ನ ಸಂಬಂಧಪಟ್ಟವ್ರ ಜೊತೆಗೆ ಆ್ಯಂಬುಲೆನ್ಸಲ್ಲಿ ಬಂದಿದ್ದ ಅನ್ನುವಂಥದ್ದು. ಅದು ಯಾವ ಕಾರಣಕ್ಕೆ ಆ್ಯಂಬುಲೆನ್ಸಲ್ಲಿ ಬಂದರು ಅನ್ನೋದು ನಮಗೆ ತಿಳಿದಿಲ್ಲ. ಯಾಕಂದರೆ ಇನ್ನು ನಾವು ನ್ಯಾಯಾಲಯದ ಮುಂದೆ ಪೊಲೀಸ್ ಕಸ್ಟಡಿಗೆ ಮನವಿ ಮಾಡಬೇಕು. ಮನವಿ ಮಾಡಿದ ಮೇಲೆ ಅವರು ಎಲ್ಲಿಂದ ಬಂದರು ಅನ್ನೋದನ್ನು ತಿಳ್ಕೋಬೇಕು.